ಬೆರ್ಮಾರ ಬ್ರಹ್ಮಾವರ ಎಂದರೆ ಬೆರ್ಮು, ಅರ ಎಂದರೆ ಬೆರ್ಮ, ಧರ್ಮ ಎಂಬ ಅರ್ಥ ಕೊಡುತ್ತದೆ. ಬರಹಗಾರ ಶಿವರಾಮ ಕಾರಂತರು ಇದನ್ನು ಅಜಪುರ ಎಂದಾಗಲೇ ತುಳುವಿಗೆ ಅನ್ಯಾಯ ಆಗಿತ್ತು. ತುಳು ಬೆರ್ಮನು ಕರವಾಳ ಹಿಡಿದ ಕುದುರೆ ಸವಾರ. ಇವನು ವೈದಿಕ ಬ್ರಹ್ಮನಲ್ಲ, ಬ್ರಹ್ಮಾವರ ತಾಲೂಕು ಆಗಿದೆ. ಆದರೆ ಬೆರ್ಮಾರ ಎಂಬ ಊರು ಇದೆಯೇ? ಇದೊಂದು ಇದ್ದರೂ ಕಣ್ಣಿಗೆ ಕಾಣದ ಪಟ್ಟಣ. ಇದು 4 ಪಂಚಾಯತ್ಗಳಲ್ಲಿ ಹಂಚಿ ಹೋಗಿರುವ ಪೇಟೆ. ಒಮ್ಮೆ ಇದನ್ನ ಪಟ್ಟಣ ಪಂಚಾಯತ್ ಮಾಡಿ ಪೆರೂರು ಹೇರೂರಿನ ನೇಲ್ಯಪಾಡಿ ಕಾಡು ನುಂಗಿ ಅದಕ್ಕೆ ಬ್ರಹ್ಮಾವರ ಕೃಷಿ ಕೇಂದ್ರ ಎಂದು ಹೆಸರು ಇಟ್ಟಿದ್ದರು. ಸುತ್ತ ಕಬಳಿಸಿದ ಮೇಲೆ ಪಟ್ಟಣವನ್ನೇ ಮಾಯ ಮಾಡಿ ಕೆಲವರ ಲಾಭಕ್ಕೆ ಹಳ್ಳಿಗಳನ್ನು ಉಳಿಸಿಕೊಂಡರು. ಈಗ ಜಗತ್ತಿನಲ್ಲಿ ಊರಾಡಳಿತ ಇಲ್ಲದ ತಾಲೂಕು ಕೇಂದ್ರ ಎಂದರೆ ಬ್ರಹ್ಮಾವರ ಮಾತ್ರ. ಈಗ ಪಟ್ಟಣ ಆಡಳಿತ ಮಾಡುವುದು ಅನಿವಾರ್ಯ. ತೆರಿಗೆ ಭಯದಲ್ಲಿ ಮತ್ತಷ್ಟು ತಡ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.